ಮಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೆಪಿಸಿಸಿ ವಕ್ತಾರ, ನಿಕಟಪೂರ್ವ ಕಾರ್ಪೊರೇಟರ್ ಎಸಿ ವಿನಯರಾಜ್ ಅವರು ಹಲವಾರು ಬಾರಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಇದೇ ರೀತಿ ಸ್ಪರ್ಧಾತ್ಮಕ ವೃತ್ತಿ ಶಿಕ್ಷಣ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗ್ತಾ ಇದ್ದು, ಇದನ್ನು ವಿರೋಧಿಸಿ ಯುವ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ದೆಹಲಿಯಲ್ಲೇ ನಡೆಸ್ತಾ ಇದ್ರು. ಇದನ್ನು ಹತ್ತಿಕ್ಕಲು ಪೊಲೀಸ್ ಇಲಾಖೆಯನ್ನ ಬಳಸಿಕೊಳ್ಳಲಾಗಿದೆ. ಈ ವೇಳೆ ವಿದ್ಯಾರ್ಥಿಗಳ ಮೇಲೆ ಸಾಕಷ್ಟು ದೌರ್ಜನ್ಯಗಳಾಗಿವೆ. ಈ ಬಗ್ಗೆ ಕ್ಷಮೆ ಕೇಳುವುದು ಬಿಟ್ಟು ವಿದ್ಯಾರ್ಥಿಗಳು ತಮ್ಮ ವಿರುದ್ಧ ನೀಡಿದ ಹೇಳಿಕೆಗಳನ್ನು ಕ್ಷಮಿಸುತ್ತೇನೆ ಎಂದು ಪ್ರಧಾನಿಯವರು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟಿರುವುದು ಖಂಡನೀಯ ಎಂದರು. ಸುಮಾರು 152 ಸಲ ಈ ನೀಟ್ ಪೇಪರ್ ಲೀಕ್ ಆಗಿದೆ. ಸುಮಾರು 90ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಒಂದು ಸುಸೈಡನ್ನು ಆತ್ಮಹತ್ಯೆಯನ್ನು ಮಾಡಿದ್ದಾರೆ. ಅವರ ಏನು ಪೋಷಕರೇನಿದ್ದಾರೆ ಅವರು ಬಹಳ ನೊಂದು ಇವತ್ತು ಎಷ್ಟೋ ಲಕ್ಷ ಹಣವನ್ನು ಖರ್ಚು ಮಾಡುವುದರ ಮೂಲಕ ಇವತ್ತು ಅವರು ನೊಂದಿದ್ದಾರೆ. ಈ ರೀತಿಯ ಒಂದು ವಿಚಾರ ಇರುವಾಗ ಅದೇ ರೀತಿಯಲ್ಲಿ ಇವತ್ತು ಶಾಂತಿಯುತ ಪ್ರತಿಭಟನೆಯಲ್ಲಿದ್ದ ಮಕ್ಕಳ ಮೇಲೆ ಇವತ್ತು ಅಶ್ರುವಾಯುವನ್ನು ಇವತ್ತು ಉಪಯೋಗ ಮಾಡಿರುವಂಥದ್ದು, AK-47 ಉಪಯೋಗ ಮಾಡಿರುವಂಥದ್ದು, ಪೆಲೆಟ್ ಗನ್ನು ಉಪಯೋಗ ಮಾಡಿರುವಂಥದ್ದು, ಹೆಣ್ಣು ಮಕ್ಕಳ ಅಂಗಿಯನ್ನು ಹರಿದು ಅವರ ಗುಪ್ತಾಂಗಗಳಿಗೆ ಇವತ್ತು ಪೊಲೀಸ್ ಇಲಾಖೆಯವರು ಇವತ್ತು ಹಲ್ಲೆ ಮಾಡಿರುವಂಥದ್ದು, ಈ ರೀತಿಯ ಅನೇಕ ಇವತ್ತು ವಿಚಾರಗಳನ್ನು ಈ ದೇಶ ಕಂಡಿದೆ. ಇದರ ವಿಚಾರವಾಗಿ ಪ್ರಧಾನಮಂತ್ರಿಗಳು ಇವತ್ತು ದೇಶವನ್ನು ಈ ಮಕ್ಕಳಲ್ಲಿ ಇವತ್ತು ಕ್ಷಮೆಯನ್ನು ಯಾಚಿಸುವುದರ ಬದಲಿಗಾಗಿ ಅವರು ಇವತ್ತು ಅವರಿಗೆ ಕ್ಷಮೆ ನಾನು ಕೊಡ್ತಾ ಇದ್ದೇನೆ ಎನ್ನುವಂಥ ಮಾತನ್ನು ಹೇಳಿರುವಂಥದ್ದು ನಿಜವಾಗಿ ಕೂಡ ಖಂಡನೀಯ.